ಮೊನ್ನೆ ಅಷ್ಟೇ ಬೆಂಗಳೂರು ನಗರದ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದ ರಾಜ್ ಅವರು ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಪೊಲೀಸರ ಬಲೆಗೆ ಸಿಲುಕಿರುವ ಘಟನೆ ಭಾರಿ ಸಂಚಲನ ಮೂಡಿಸಿದ್ದು ನಿಮಗೆಲ್ಲ ಗೊತ್ತಿರೋ ವಿಷಯ. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆಂಬ ಮಾಹಿತಿಯ ಮೇರೆಗೆ ಲೋಕಾಯುಕ್ತ ಪೊಲೀಸರು ಮುಂಚಿತವಾಗಿ ಕಾರ್ಯಾಚರಣೆಯನ್ನ ರೂಪಿಸಿದ್ದರು. ನಿಗದಿತ ಮೊತ್ತದ ಲಂಚವನ್ನ ಸ್ವೀಕರಿಸುತ್ತ ಕ್ಷಣದಲ್ಲೇ ಇನ್ಸ್ಪೆಕ್ಟರ್ ಗೋವಿಂದ ರಾಜ್ ಅವರನ್ನ ರೆಡ್ ಹ್ಯಾಂಡ್ ಆಗಿ ಕೂಡ ಬಂಧಿಸಲಾಗಿತ್ತು. ಆದರೆ ಇದಕ್ಕಿಂತ ಮೊದಲು ನಡೆದಂತಹ ಒಂದು ಸಂಭಾಷಣೆ ಈಗ ಭಾರಿ ವೈರಲ್ ಕೂಡ ಆಗಿದೆ. ಈಗ ಇನ್ನೂ ಒಂದ್ ವರ್ಷ ಇರ್ತಾರೆ. ನಾನು ವಿಶ್ವಾಸಕ್ಕೆ ತಗೊಂಡು ಒಂದ್ ವರ್ಷ ಅಲ್ಲ ಇಲ್ಲ ಇವ್ರು ಹೊಸದಾಗಿದ್ದಾರೆ ಯತಿ ಸಾಹೇಬ್ರು. ಅವ್ರ ವಿಶ್ವಾಸ ಒಳ್ಳೆಯವರು ವಿಶ್ವಾಸ ಉಳಿಸ್ಕೊಂಡ್ರೆ ನಾನ್ ಏನಾದ್ರು ನಿಮ್ಗೆ ಸ್ವಲ್ಪ ಆಟ ಆಡ್ಕೊಂಡ್ರೆ ಮಾಡ್ಕೋಬಹುದು. ಅವ್ರೇನಂತಾರೆ ಗೊತ್ತಾ, ಇವ್ರ ಮನೇಲಿ ಆಗಿದ್ರೆ ಗೊತ್ತಾಗಿದೆ ಸರ್, ನನ್ನ ಹತ್ರ ಇವ್ರ ಮನೇಲಿ ಆಗಿದ್ರೆ ಗೊತ್ತಾಗಿದೆ ಸರ್, ನನ್ನ ಹತ್ರ 30 ಜನ ಬಂದು ಹತ್ತಿದ್ದಾರೆ ಸರ್. ಬೇರೆ ಇನ್ಸ್ಪೆಕ್ಟರ್ ಲೆಕ್ಕಾಚಾರನೇ ಬೇರೆ ಆಗೋದು, ನನ್ನ ಹತ್ರ ಮಾಡಕ್ ಹೋಗಲ್ಲ. ಅರ್ಥ ಆಯ್ತಾ? ಬೇರೆ ಇನ್ಸ್ಪೆಕ್ಟರ್ ಆಗಿದ್ರೆ ಬೇರೆ ಲೆಕ್ಕಾಚಾರದಲ್ಲೇ ಮಾಡೋರು ಅವ್ರು. ಅವರೆಲ್ಲ ಇಂತಿಂತ ಸ್ಟೇಷನ್ ಬರಲ್ಲ, ಅವ್ರು ಎಲ್ಲ ಬರೋದು ಅಂತಲ್ಲ, ಎಲ್ಲ ಔಟ್ಸ್ಕರ್ಟ್ಸ್ ಅಲ್ಲಿ ಅಂತವ್ರಾಗಿದ್ರೆ ಇಷ್ಟೊತ್ತಿಗೆ ಅದು ಬೇರೆ ಕಥೆನೇ ಆಗಿರೋದು. ಸೂರಜ್ ಅವ್ರದ್ದು ಸೋಮವಾರ ಮಾಡ್ಕೊಂಡ್ಬರ್ತೀನಿ. ಏನ್ ಮಾಡ್ಕೋಬೇಕಾದ್ರೆ ಹೇಳ್ಬಿಟ್ಟು ಹೋಗಿ. ಆಯ್ತು, ಚಾಲಕಿಗೆ ಒಂದಾಯ್ತು 26ಕ್ಕೆ ಯಾಕಪ್ಪ ಇಲ್ಲಿ ACP ಸಾಹೇಬ್ರ ಜೊತೆ ಇದೀನಿ ಕಣ, ಬಂದ್ರೆ ತಡಿಯ. ಯಾಕ ನಿನ್ಗೆ ಅರ್ಜೆಂಟ್ ಏನ ಮನೆಗೆ ಹೋಗಕ್ಕೆ? ಹೋಗ್ಬಿಡ. ಅದೇ ಬರಲ್ಲ, ಏನಾಗಲ್ಲ. ಇಲ್ಲಿ ಸಾಹೇಬ್ರ ಜೊತೆ ಹೇಗಿದೆ ಬರ್ತೀನಿ. ಆಯ್ತು, ಇವತ್ತು ಅಲ್ಲಿ ಹಳ್ಳದಲ್ಲಿ ಬಿಟ್ಟಿದೀನಿ. ACP ಸಾಹೇಬ್ ನೋಡೋಣ ಅಂತ ನಿಮ್ಗೆ ಕರೆಸ್ಕೊಂಡಿದೀನಿ. ಸರಿ, ಅಷ್ಟೇ ಆಯ್ತು. ಈಗ ನೋಡಿ, ಏನ್ ಎಕ್ಸ್ಪೆಕ್ಟೇಷನ್ ಅಲ್ಲ, ನನಗ್ ಬೇಜಾರಾಯ್ತು ಇವತ್ತು ಹೋಗಿ ಹಿಡ್ಕೊಂಡಿದ್ದು ಇದ್ ಮಾಡಿದ್ರು. ಯಾಕಂದ್ರೆ ನನಗೆ ನನ್ ಸೀಟ್ ಉಳಿಸ್ಕೊಳ್ಬೇಕು. ಇಲ್ಲ ಮತ್ತೆ ಇವ್ರು ಇನ್ನೂ ಒಂದ್ ವರ್ಷ ಇರ್ತಾರೆ. ನಾನು ವಿಶ್ವಾಸಕ್ಕೆ ತಗೊಂಡು ಒಂದ್ ವರ್ಷ ಅಲ್ಲ ಇಲ್ಲ ಇವ್ರು ಹೊಸದಾಗಿದ್ದಾರೆ ಯತಿ ಸಾಹೇಬ್ರು. ಅವ್ರ ವಿಶ್ವಾಸ ಒಳ್ಳೆಯವರು ವಿಶ್ವಾಸ ಉಳಿಸ್ಕೊಂಡ್ರೆ ನಾನ್ ಏನಾದ್ರು ನಿಮ್ಗೆ ಸ್ವಲ್ಪ ಆಟ ಆಡ್ಕೊಂಡ್ರೆ ಮಾಡ್ಕೋಬಹುದು. ಅವ್ರೇನಂತಾರೆ ಗೊತ್ತಾ, ಇವ್ರ ಮನೇಲಿ ಆಗಿದ್ರೆ ಗೊತ್ತಾಗಿದೆ ಸರ್, ನನ್ನ ಹತ್ರ 30 ಜನ ಬಂದು ಹತ್ತಿದ್ದಾರೆ ಸರ್. ಬೇರೆ ಇನ್ಸ್ಪೆಕ್ಟರ್ ಲೆಕ್ಕಾಚಾರನೇ ಬೇರೆ ಆಗೋದು, ನನ್ನ ಹತ್ರ ಮಾಡಕ್ ಹೋಗಲ್ಲ. ಅರ್ಥ ಆಯ್ತಾ? ಬೇರೆ ಇನ್ಸ್ಪೆಕ್ಟರ್ ಆಗಿದ್ರೆ ಬೇರೆ ಲೆಕ್ಕಾಚಾರದಲ್ಲೇ ಮಾಡೋರು ಅವ್ರು. ಅವರೆಲ್ಲ ಇಂತಿಂತ ಸ್ಟೇಷನ್ ಬರಲ್ಲ, ಅವ್ರು ಎಲ್ಲ ಬರೋದು ಅಂತಲ್ಲ, ಎಲ್ಲ ಔಟ್ಸ್ಕರ್ಟ್ಸ್ ಅಲ್ಲಿ ಅಂತವ್ರಾಗಿದ್ರೆ ಇಷ್ಟೊತ್ತಿಗೆ ಅದು ಬೇರೆ ಕಥೆನೇ ಆಗಿರೋದು. ಸೂರಜ್ ಅವ್ರದ್ದು ಸೋಮವಾರ ಮಾಡ್ಕೊಂಡ್ಬರ್ತೀನಿ. ಏನ್ ಮಾಡ್ಕೋಬೇಕಾದ್ರೆ ಹೇಳ್ಬಿಟ್ಟು ಹೋಗಿ. ಆಯ್ತು, ಚಾಲಕಿಗೆ ಒಂದಾಯ್ತು 26ಕ್ಕೆ ಯಾಕಪ್ಪ ಇಲ್ಲಿ ACP ಸಾಹೇಬ್ರ ಜೊತೆ ಇದೀನಿ ಕಣ, ಬಂದ್ರೆ ತಡಿಯ. ಯಾಕ ನಿನ್ಗೆ ಅರ್ಜೆಂಟ್ ಏನ ಮನೆಗೆ ಹೋಗಕ್ಕೆ? ಹೋಗ್ಬಿಡ. ಅದೇ ಬರಲ್ಲ, ಏನಾಗಲ್ಲ. ಇಲ್ಲಿ ಸಾಹೇಬ್ರ ಜೊತೆ ಹೇಗಿದೆ ಬರ್ತೀನಿ. ಆಯ್ತು, ಇವತ್ತು ಅಲ್ಲಿ ಹಳ್ಳದಲ್ಲಿ ಬಿಟ್ಟಿದೀನಿ. ACP ಸಾಹೇಬ್ ನೋಡೋಣ ಅಂತ ನಿಮ್ಗೆ ಕರೆಸ್ಕೊಂಡಿದೀನಿ. ಸರಿ, ಅಷ್ಟೇ ಆಯ್ತು. ಈಗ ನೋಡಿ, ಏನ್ ಎಕ್ಸ್ಪೆಕ್ಟೇಷನ್ ಅಲ್ಲ, ನನಗ್ ಬೇಜಾರಾಯ್ತು ಇವತ್ತು ಹೋಗಿ ಹಿಡ್ಕೊಂಡಿದ್ದು ಇದ್ ಮಾಡಿದ್ರು. ಯಾಕಂದ್ರೆ ನನಗೆ ನನ್ ಸೀಟ್ ಉಳಿಸ್ಕೊಳ್ಬೇಕು. ಇಲ್ಲ ಮತ್ತೆ ಇವ್ರು ಇನ್ನೂ ಒಂದ್ ವರ್ಷ ಇರ್ತಾರೆ. ನಾನು ವಿಶ್ವಾಸಕ್ಕೆ ತಗೊಂಡು ಒಂದ್ ವರ್ಷ ಅಲ್ಲ ಇಲ್ಲ ಇವ್ರು ಹೊಸದಾಗಿದ್ದಾರೆ ಯತಿ ಸಾಹೇಬ್ರು. ಅವ್ರ ವಿಶ್ವಾಸ ಒಳ್ಳೆಯವರು ವಿಶ್ವಾಸ ಉಳಿಸ್ಕೊಂಡ್ರೆ ನಾನ್ ಏನಾದ್ರು ನಿಮ್ಗೆ ಸ್ವಲ್ಪ ಆಟ ಆಡ್ಕೊಂಡ್ರೆ ಮಾಡ್ಕೋಬಹುದು. ಅವ್ರೇನಂತಾರೆ ಗೊತ್ತಾ, ಇವ್ರ ಮನೇಲಿ ಆಗಿದ್ರೆ ಗೊತ್ತಾಗಿದೆ ಸರ್, ನನ್ನ ಹತ್ರ 30 ಜನ ಬಂದು ಹತ್ತಿದ್ದಾರೆ ಸರ್. ಬೇರೆ ಇನ್ಸ್ಪೆಕ್ಟರ್ ಲೆಕ್ಕಾಚಾರನೇ ಬೇರೆ ಆಗೋದು, ನನ್ನ ಹತ್ರ ಮಾಡಕ್ ಹೋಗಲ್ಲ. ಅರ್ಥ ಆಯ್ತಾ? ಬೇರೆ ಇನ್ಸ್ಪೆಕ್ಟರ್ ಆಗಿದ್ರೆ ಬೇರೆ ಲೆಕ್ಕಾಚಾರದಲ್ಲೇ ಮಾಡೋರು ಅವ್ರು. ಅವರೆಲ್ಲ ಇಂತಿಂತ ಸ್ಟೇಷನ್ ಬರಲ್ಲ, ಅವ್ರು ಎಲ್ಲ ಬರೋದು ಅಂತಲ್ಲ, ಎಲ್ಲ ಔಟ್ಸ್ಕರ್ಟ್ಸ್ ಅಲ್ಲಿ ಅಂತವ್ರಾಗಿದ್ರೆ ಇಷ್ಟೊತ್ತಿಗೆ ಅದು ಬೇರೆ ಕಥೆನೇ ಆಗಿರೋದು. ಸೂರಜ್ ಅವ್ರದ್ದು ಸೋಮವಾರ ಮಾಡ್ಕೊಂಡ್ಬರ್ತೀನಿ. ಏನ್ ಮಾಡ್ಕೋಬೇಕಾದ್ರೆ ಹೇಳ್ಬಿಟ್ಟು ಹೋಗಿ. ಆಯ್ತು, ಚಾಲಕಿಗೆ ಒಂದಾಯ್ತು 26ಕ್ಕೆ